2014ರಲ್ಲಿ ಅತಿ ಉದ್ದದ ಮಸಾಲೆ ದೋಸೆ ಸುಮಾರು 54 ಅಡಿ ದೋಸೆಯನ್ನ ತಯಾರಿಸಿ ಗಿನ್ನಿಸ್ ದಾಖಲೆಯನ್ನ ಮಾಡಲಾಗಿತ್ತು. ಒಂದು ಸಮಯದಲ್ಲಿ ಕೇವಲ ಮಸಾಲೆ ದೋಸೆ ಜನಪ್ರಿಯವಾಗಿತ್ತು. ಇಂದು ಚೀಸ್ ದೋಸೆ, ಚಾಕೊಲೇಟ್ ದೋಸೆ, ಪಿಜ್ಜಾ ದೋಸೆಯಂತಹ ಆಧುನಿಕ ಅವತಾರಗಳ ದೋಸೆಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಆಹಾರ ಇತಿಹಾಸಕಾರ ಪಿ ತಂಗಪ್ಪನ್ ನಾಯರ್ ಪ್ರಕಾರ ದೋಸೆಯು ಕರ್ನಾಟಕದ ಉಡುಪಿಯಲ್ಲಿ ಜನ್ಮ ತಾಳಿತ್ತು. 12ನೇ ಶತಮಾನದ ಸಂಸ್ಕೃತ ವಿಶ್ವಕೋಶವಾದಂತಹ ಮನೋಲ್ಲಾಸದಲ್ಲಿ ಚಾಲುಕ್ಯ ರಾಜ ಸೋಮೇಶ್ವರ ದೋಸಕ ಎಂಬ ಹೆಸರಿನಲ್ಲಿ ದೋಸೆಯನ್ನ ಹಿಂದೆ ತಯಾರಿಸುತ್ತಿದ್ದರು ಎನ್ನುವ ಉಲ್ಲೇಖ ಕೂಡ ಇದೆ. ದೋಸೆ ಎಂಬ ಹೆಸರು ದೋಷ ಎಂಬ ಪದದಿಂದ ಬಂದಿದೆ ಅಂತ ನಂಬಲಾಗಿದೆ. ಕರ್ನಾಟಕದ ಮೈಸೂರು ಮಸಾಲೆ ದೋಸೆ ವಿಶ್ವಾದ್ಯಂತ ಅತ್ಯಂತ ಹೆಸರುವಾಸದಂತಹ ದೋಸೆಯಾಗಿದೆ. ಅಷ್ಟೇ ಅಲ್ಲದೆ ದಾವಣಗೆರೆ ಬೆಣ್ಣೆ ದೋಸೆ ಇದು ಕರ್ನಾಟಕದ ಮತ್ತೊಂದು ವಿಶೇಷತೆಯಾಗಿದ್ದು, ಹರಿಯುವ ಬೆಣ್ಣೆಯೊಂದಿಗೆ ಇದನ್ನ ತಯಾರಿಸಲಾಗುತ್ತದೆ. ಕರಾವಳಿ ಕರ್ನಾಟಕದ ದೋಸೆಯನ್ನ ನೀರು ದೋಸೆ ಅಂತ ಕರೆಯಲಾಗುತ್ತದೆ. ಹುದುಗು ಬರೆಸಿದ ಅಕ್ಕಿ ಹಿಟ್ಟಿನಿಂದ ಇದನ್ನ ತಯಾರಿಸಲಾಗುತ್ತದೆ. ಸಾಮಾನ್ಯವಾಗಿ ಒಂದು ಪ್ಲೇಟ್ನಲ್ಲಿ 2 ಅಥವಾ 3 ಮೆದುವಾದ ದೋಸೆಗಳನ್ನ ನೀಡಲಾಗುತ್ತದೆ. ಇದೇ ಕಾರಣ ಇದನ್ನ ಸೆಟ್ ದೋಸೆ ಎನ್ನುತ್ತಾರೆ. ಈಗ ದೊಡ್ಡ ದೊಡ್ಡ ಮದುವೆ ಸಮಾರಂಭಗಳಲ್ಲಿ, ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ದೋಸೆಗಳನ್ನ ತಯಾರಿಸಲು ಮಷೀನ್ಗಳೇ ಬಂದಿವೆ. ಕೇವಲ 2 ನಿಮಿಷದಲ್ಲಿ 200 ಮಸಾಲೆ ದೋಸೆಗಳನ್ನ ಮಾಡುವಷ್ಟು ತಾಕತ್ತು ಈ ಮಷೀನ್ಗಳಲ್ಲಿದೆ. ಭಾರತಾದ್ಯಂತ ದೋಸೆಯನ್ನ ಜನಪ್ರಿಯಗೊಳಿಸಿರುವ ಕೀರ್ತಿ ಉಡುಪಿಯ ಬ್ರಾಹ್ಮಣ ಹೋಟೆಲ್ಗಳಿಗೆ ಸಲ್ಲುತ್ತದೆ. ಇತ್ತೀಚೆಗೆ ಲಂಡನ್, ನ್ಯೂಯಾರ್ಕ್, ಸಿಂಗಾಪುರ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜರ್ಮನಿ ಈ ಎಲ್ಲ ದೇಶಗಳ ಮಹಾನಗರಗಳಲ್ಲಿ ದೋಸೆ ಅತ್ಯಂತ ಜನಪ್ರಿಯವಾದಂತಹ ಆಹಾರವಾಗಿದೆ. ಆದರೆ ಇತ್ತೀಚೆಗೆ ಈ ಉಡುಪಿ ಮಸಾಲೆ ದೋಸೆಗಳ ನಕಲನ್ನ ಮಾಡಿ ಎಷ್ಟೋ ಜನ ಬೇರೆ ಬೇರೆ ಸಮುದಾಯದ ಜನರು ಬೇರೆ ಬೇರೆ ಜಾಗದಲ್ಲಿ ಉಡುಪಿಯ ಹೆಸರನ್ನ ಹಾಳು ಮಾಡುತ್ತಿದ್ದಾರೆ. ಅಂತಹದೇ ಒಂದು ಘಟನೆ ಇತ್ತೀಚೆಗೆ ಮುಂಬೈಯಲ್ಲಿ ಕೂಡ ನಡೆದಿತ್ತು. ರಿಟೈರ್ಡ್ ಪೊಲೀಸ್ ಅಧಿಕಾರಿ ತನ್ನ ಕುಟುಂಬದೊಂದಿಗೆ ಸಾಯಂಕಾಲದ ಹೊತ್ತು ಆ ಪ್ರಸಿದ್ಧ ದೋಸೆ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಆದ್ರೆ ಆ ಹೋಟೆಲ್ ಒಳಗಡೆ ಹೋದಾಗ ಅಲ್ಲಿಯ ಹೋಟೆಲ್ ವೇಟ್ರೆಸ್ ಗಳನ್ನ ಹಾಗೂ ದೋಸೆ ತಯಾರಿಸುತ್ತಿದ್ದ ಅಡುಗೆ ಭಟ್ಟರನ್ನ ನೋಡಿ, ಜೊತೆಗೆ ಅವರು ಬಳಸುತ್ತಿದ್ದ ಹಿಟ್ಟನ್ನ ಕಂಡು ಆ ನಿವೃತ್ತ ಪೊಲೀಸ್ ಅಧಿಕಾರಿಗೆ ತಲೆ ತಿರುಗಿ ಹೋಗಿತ್ತು. ಇದನ್ನೆಲ್ಲ ನೋಡಿದ ಮೇಲೆ ಆ ಪೊಲೀಸ್ ಅಧಿಕಾರಿಗೆ ಇಂಥದೊಂದು ಹೋಟೆಲ್ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದ್ದರೂ ಹೇಗೆ ಅಂತ ವಿಚಿತ್ರ ಅನಿಸಿತ್ತು. ಅಷ್ಟಕ್ಕೂ ಆ ದೋಸೆ ಹೋಟೆಲ್ ನಲ್ಲಿ ನಡೆದಿದ್ದು ಏನು ಅಂತ ನಿಮಗೂ ಕೂಡ ಗೊತ್ತಾದ್ರೆ ನೀವು ಕೂಡ ಮೂರ್ಛೆ ಹೋಗಿ ಬೀಳೋದು ಸಹಜವೇ. ಬನ್ನಿ, ಆ ಒಂದು ಭಯಾನಕ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ಕೊಡ್ತಾ ಇದ್ದೀನಿ. ಭಾರತದ ಕನಸಿನ ನಗರಿ ಮುಂಬೈಯಲ್ಲೂ ಕೂಡ ಕರ್ನಾಟಕದ ಕರಾವಳಿಯ ಜನರು ಹಲವಾರು ಹೋಟೆಲ್ ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ. ಅದರಲ್ಲೂ ಈ ಶೆಟ್ಟಿ ಜನಾಂಗ ಅಂದರೆ ಭಂಟ್ ಸಂಘದವರು, ಅಂದರೆ ಭಂಟ ಜನಾಂಗ ಅಲ್ಲಿ ಹೆಚ್ಚಾಗಿ ಈ ಉಡುಪಿ ರೆಸ್ಟೋರೆಂಟ್ ಗಳನ್ನ, ಕರಾವಳಿ ರೆಸ್ಟೋರೆಂಟ್ ಗಳನ್ನ ನಡೆಸಿಕೊಂಡಿದ್ದಾರೆ. ಅದರಲ್ಲಿ ನೀವು ಸುನಿಲ್ ಶೆಟ್ಟಿ ಅನ್ನುವ ಹೆಸರನ್ನು ಕೂಡ ಕೇಳಿರಬಹುದು. ಹಾಗೆಯೇ ಮುಂಬೈನ ದಾದರ್ ಪ್ರದೇಶದಲ್ಲಿ 1998ರ ಆಸುಪಾಸು ಒಂದು ಉಡುಪಿ ಹೋಟೆಲ್ ಕೂಡ ಆರಂಭವಾಗುತ್ತದೆ. ಹೆಚ್ಚಾಗಿ ಉಡುಪಿ ಹೋಟೆಲ್ಗಳು ತಮ್ಮ ಇಡ್ಲಿ, ದೋಸೆ ಮತ್ತು ದಕ್ಷಿಣ ಭಾರತದ ತಿಂಡಿಗಳಿಗೆ ಅತ್ಯಂತ ಹೆಸರುವಾಸಿ. ಹೀಗಾಗಿ ಉತ್ತರ ಭಾರತ ಜನರಿಗೆ ಇಡ್ಲಿ, ದೋಸೆ ಅಂದ್ರೆ ಪಂಚಪ್ರಾಣ. ಹೇಗೆ ನಾವು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದ ಸಮೋಸ, ಪಾನಿಪುರಿ ತಿನ್ನುತ್ತೇವೋ ಹಾಗೆ ಅವರಿಗೂ ಕೂಡ ಇಡ್ಲಿ, ದೋಸೆ ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಉಡುಪಿಯ ರೆಸ್ಟೋರೆಂಟ್ ಗಳಂದ್ರೆ ಅವರಿಗೆ ಪಕ್ಕಾ ದಕ್ಷಿಣ ಭಾರತದ ತಿಂಡಿ ಸಿಗುತ್ತದೆ ಅನ್ನುವ ಆಸೆ ಇರುತ್ತದೆ. ಅದು ಜನವರಿ 3, 1999ನೇ ಇಸವಿ. ಕಾಶಿನಾಥ್ ಶಿಂದೆ ಮಹಾರಾಷ್ಟ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ನಿವೃತ್ತಗೊಂಡು ಕೇವಲ 3 ತಿಂಗಳಾಗಿತ್ತು. ಒಮ್ಮೆ ಅವರು ಹೆಂಡತಿಗೆ ಮಸಾಲೆ ದೋಸೆ ತಿನ್ನಿಸಬೇಕೆನ್ನುವ ಬಯಕೆ ಆಗಿದ್ದ ಕಾರಣ ಅವರು ದಾದರ್ನಲ್ಲಿರುವ ಈ ಉಡುಪಿ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದಾರೆ. ಅದು ಸಾಯಂಕಾಲ 7:30. ಕಾಶಿನಾಥ್ ಹಾಗೂ ಅವರ ಹೆಂಡತಿ ಆ ಹೋಟೆಲ್ಗೆ ಹೋದಾಗ ಅವರಿಗೆ ಒಂದು ರೀತಿ ವಿಚಿತ್ರ ಅನಿಸಿತ್ತು. ಯಾಕಂದ್ರೆ ಆ ಹೋಟೆಲ್ ನಲ್ಲಿ ಅಷ್ಟೊಂದು ಜನರಿರಲಿಲ್ಲ. ನೋಡಲು ತುಂಬಾನೇ ದೊಡ್ಡ ಹೋಟೆಲ್ ಆಗಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಕುಳಿತಂತಹ ಕೆಲವೊಬ್ಬರು ಅವರನ್ನ ನೋಡಿದರೆ ಅವರು ನಿಜವಾಗಲೂ ದೋಸೆ ತಿನ್ನೋಕೆ ಬಂದಿದ್ದಾರಾ ಅಥವಾ ಇನ್ನೇನೋ ಮಾಡೋಕೆ ಬಂದಿದ್ದಾರಾ ಅಥವಾ ಅವರು ಸಸ್ಯಾಹಾರಿಗಳು ಅನ್ನುವ ಹಾಗೆ ಕಾಣುತ್ತಾನೆ ಇರಲಿಲ್ಲ. ಉಡುಪಿ ಹೋಟೆಲ್ ಅಂದ್ರೆ ಹೆಚ್ಚಾಗಿ ಯಾವಾಗಲೂ ತುಂಬಿ ತುಳುಕುತ್ತಾ ಇರುತ್ತದೆ. ಅದು ಸಾಯಂಕಾಲ ಸಮಯ, ಅದು ಶನಿವಾರದಂದು ಅಂತೂ ಬೇಡವೇ ಬೇಡ, ಎಲ್ಲ ಹೋಟೆಲ್ಗಳು ತುಂಬಿ ತುಳುಕುತ್ತವೆ. ಮುಂಬೈನ ದಾದರ್ ಪ್ರದೇಶ ಅದೊಂದು ಶಾಪಿಂಗ್ ಹಬ್ ಆಗಿತ್ತು. ಮೇಲಾಗಿ ಆ ಹೋಟೆಲ್ ಮೇನ್ ರೋಡ್ ಅಲ್ಲಿ ಇತ್ತು. ಅಷ್ಟಾದ್ರೂ ಅಲ್ಲಿ ಜನರು ಇರದೇ ಇದ್ದುದನ್ನ ಕಂಡು ಕಾಶಿನಾಥ್ಗೆ ಆಶ್ಚರ್ಯವಾಗಿದೆ. ಏನೋ ಬಂದಿದ್ದೇವೆ, ದೋಸೆ ತಿಂದು ಹೋದರಾಯ್ತು
ಆಯಿತು ಅಂತ ಕಾಶಿನಾಥ್ ತಮಗೆ ಮತ್ತು ತಮ್ಮ ಹೆಂಡತಿಗೆ ಮಸಾಲೆ ದೋಸೆಯನ್ನೇ ಆರ್ಡರ್ ಮಾಡಿದ್ದಾರೆ. ಮುಂದೆ 20 ನಿಮಿಷ ಆದರೂ ಕೂಡ ಮಸಾಲೆ ದೋಸೆ ಮಾತ್ರ ಬರೋದಿಲ್ಲ. ಕಾಶಿನಾಥ್ ವೇಟರ್ ನ ಕರೆದು, ಯಾಕಪ್ಪ ಇಷ್ಟು ಹೊತ್ತು, 2 ಮಸಾಲೆ ದೋಸೆ ಮಾಡೋದಕ್ಕೆ 20 ನಿಮಿಷ ಬೇಕಾ ಅಂತ ಕೇಳಿದ್ದಾರೆ. ಆಗ ವೇಟರ್, ಇಲ್ಲ ಸಾರ್, ಇನ್ನೇನು ರೆಡಿ ಆಗಿದೆ, ತಂದು ಕೊಟ್ಟು ಬಿಡುತ್ತೇನೆ ಅಂತ ಒಳಗೆ ಹೋಗಿದ್ದಾನೆ. ಈ ನಡುವೆ ಕಾಶಿನಾಥ್ ಅಲ್ಲಿ ಕುಳಿತಂತಹ ಜನರು ಆ ಹೋಟೆಲ್ ನಿಂದ ಹೊರಗೆ ಹೋಗುವ ಬದಲು ಒಳಗಿದ್ದ ಇನ್ನೊಂದು ಕೋಣೆಗೆ ಹೋಗುವುದನ್ನ ಪದೇ ಪದೇ ಗಮನಿಸಿದ್ದಾರೆ. ಇದು ಕೂಡ ಕಾಶಿನಾಥ್ಗೆ ಒಂದು ರೀತಿಯ ಅಸಹಜ ಪರಿಸ್ಥಿತಿಯಾಗಿತ್ತು. ಮೇಲಾಗಿ ಹೇಳಿ ಕೇಳಿ ನಿವೃತ್ತ ಪೊಲೀಸ್ ಅಧಿಕಾರಿ, ಯಾರನ್ನ ಕಂಡರೂ ಅನುಮಾನದಿಂದ ನೋಡುವ ಅಭ್ಯಾಸವಾಗಿತ್ತು. ಹೀಗೆ ಯೋಚಿಸುತ್ತಿರುವಾಗ ವೇಟರ್ ಬಂದು ದೋಸೆಯನ್ನ ಟೇಬಲ್ ಮೇಲೆ ಇಟ್ಟಿದ್ದಾನೆ. ಆ ದೋಸೆಯನ್ನ ನೋಡಿ ಕಾಶಿನಾಥ್ ಮತ್ತು ಅವರ ಹೆಂಡತಿ ಉಮಾದೇವಿ ಕೊಂಚ ಆಶ್ಚರ್ಯಪಟ್ಟಿದ್ದಾರೆ. ಕಾರಣ ಅವರು ಆರ್ಡರ್ ಮಾಡಿದ್ದು ಮಸಾಲೆ ದೋಸೆ, ಆದ್ರೆ ವೇಟರ್ ತಂದು ಕೊಟ್ಟಿದ್ದು ಈ ಕಡೆ ಮಸಾಲೆ ದೋಸೆನೂ ಅಲ್ಲ, ಈ ಕಡೆ ಸೆಟ್ ದೋಸೆನೂ ಅಲ್ಲ, ಈ ಕಡೆ ಸಾದಾ ದೋಸೆನೂ ಅಲ್ಲ. ಹಾಗಿತ್ತು ಆ ದೋಸೆ. ಯಾರೋ ದೋಸೆ ಮಾಡದೇ ಇರುವವರು ದೋಸೆ ಮಾಡಿರುವ ಹಾಗೆ ಕಾಣುತ್ತಿತ್ತು. ಕಾಶಿನಾಥ್ ಆ ವೇಟರ್ ಜೊತೆ ಮತ್ತೆ ಜಗಳಾಡಿದ್ದಾರೆ. ಅಷ್ಟೇ ಅಲ್ಲದೆ ಮ್ಯಾನೇಜರ್ ಅನ್ನ ಕರೆದು ದೋಸೆಯ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಆಗ ಮ್ಯಾನೇಜರ್, ಇಲ್ಲ ಸಾರ್, ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ವೇಟರ್ಗೆ ಬೈದು ಸರ್ಗೆ ಆದಷ್ಟು ಬೇಗ ಮಸಾಲೆ ದೋಸೆ ತಂದು ಕೊಡುವಂತ ಕನಸನ್ನೇ ಮಾಡಿದ್ದಾರೆ. ಅದು ಕೂಡ ಕಾಶಿನಾಥ್ ನೋಡಿ ಏನೋ ಈ ಹೋಟೆಲ್ ನಲ್ಲಿ ವಿಚಿತ್ರವಾಗಿ ನಡೆಯುತ್ತಿದೆ ಅಂತ ಅಂದುಕೊಂಡಿದ್ದಾರೆ. ಮುಂದೆ ಹೋಟೆಲ್ ನಲ್ಲಿ ಸುಮಾರು 15 ನಿಮಿಷ ಆಗಿ ಹೋಗಿತ್ತು. ಕಾಶಿನಾಥ್ ಆ ಹೋಟೆಲ್ ನಲ್ಲಿ ನಡೆಯುತ್ತಿದ್ದ ಕೆಲವೊಂದು ವಿಚಿತ್ರ ಘಟನೆಗಳನ್ನ ಕಂಡು ನಿಜಕ್ಕೂ ದಿಗ್ಭ್ರಾಂತರಾಗಿದ್ದರು. ಸ್ವಲ್ಪ ಹೊತ್ತ ನಂತರ ಮ್ಯಾನೇಜರ್ ಕೂಡ ಆ ಒಂದು ಕೋಣೆಗೆ ಹೋಗಿದ್ದನ್ನ ನೋಡಿದ್ದಾರೆ. ಅಷ್ಟೇ ತಡ, ಕಾಶಿನಾಥ್ ಆ ಹೋಟೆಲ್ ಕಿಚನ್ ಗೆ ಹೋಗಿದ್ದಾರೆ. ನೋಡಿದರೆ ಆ ಕಿಚನ್ ಕೂಡ ಖಾಲಿಯಾಗಿತ್ತು. ಅಲ್ಲಿ ದೋಸೆ ಹಾಕುತ್ತಿದ್ದ ವ್ಯಕ್ತಿ ಕೂಡ ದೋಸೆ ಹಾಕುವ ಭಟ್ಟರ ಹಾಗೆ ಕಾಣುತ್ತಿರಲಿಲ್ಲ, ಬಿರಿಯಾನಿ ಮಾಡುವಂತರ ಕಾಣುತ್ತಿದ್ದ. ಕಾಶಿನಾಥ್ ದೋಸೆಯ ಹಿಟ್ಟಿನ ಬಳಿ ಹೋಗಿ ನೋಡಿದಾಗ ಸುಮಾರು 2 ದಿವಸ ಹಿಂದೆ ಮಾಡಿಟ್ಟ ಹಿಟ್ಟಿನ ಹಾಗೆ ಕಾಣುತ್ತಿತ್ತು. ಅದೇ ಸಮಯದಲ್ಲಿ ಆ ಹೋಟೆಲ್ನ ಹಿಂದಿನ ಬಾಗಿಲಿಂದ ವೇಟರ್ ಇನ್ನೊಂದು ಹೋಟೆಲ್ನಿಂದ ಮಸಾಲೆ ದೋಸೆಯನ್ನ ಪಾರ್ಸಲ್ ಮಾಡಿಕೊಂಡು ಬಂದಿದ್ದಾನೆ. ಹಾಗೂ ಅದನ್ನ ಬಿಸಿ ಮಾಡಲು ಇಡುವುದನ್ನ ಕಣ್ಣಾರೆ ಕಾಶಿನಾಥ್ ನೋಡಿಬಿಟ್ಟಿದ್ದಾರೆ. ಇದನ್ನು ನೋಡುತ್ತಿದ್ದ ಹಾಗೆ ಆ ವೇಟರ್ ಹಾಗೂ ಆ ಅಡಿಗೆ ಭಟ್ಟ ಇಬ್ಬರಿಗೂ ಗಾಬರಿಯಾಗಿತ್ತು. ಅಷ್ಟೇ ತಡ, ಕಾಶಿನಾಥ್ ಇಲ್ಲಿ ತಿನ್ನುವುದು ಬೇಡ ಅಂತ ತಮ್ಮ ಹೆಂಡತಿಯನ್ನ ಅಲ್ಲಿಂದ ಕರೆದುಕೊಂಡು ಹೊರಗೆ ಹೋಗಿದ್ದಾರೆ. ಅವತ್ತೇ ರಾತ್ರಿ ದಾದರ್ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಅಲ್ಲಿದ್ದ ಅವರ ಹಳೆಯ ಸ್ನೇಹಿತ ನಾರಾಯಣ್ ಸಾಮಂತ್ಗೆ ಈ ಒಂದು ಉಡುಪಿ ಹೋಟೆಲ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೋ ನನಗೆ ಈ ಹೋಟೆಲ್ ನಲ್ಲಿ ಏನೋ ಬೇರೆ ನಡೆಯುತ್ತಿದೆ ಅನ್ನೋದನ್ನ ತಮ್ಮ ಸ್ನೇಹಿತನ ಜೊತೆ ಹಂಚಿಕೊಂಡಿದ್ದಾರೆ. ಇದನ್ನೆಲ್ಲ ತಿಳಿದುಕೊಂಡ ನಾರಾಯಣ್ ಸಾಮಂತ್ ಇನ್ನೊಬ್ಬ ಇನ್ಸ್ಪೆಕ್ಟರ್ ನ ಮರುದಿನವೇ ಆ ಹೋಟೆಲ್ ಮೇಲೆ ಕಣ್ಣಿಡಲು ಹೇಳಿದ್ದಾರೆ. 3 ಬಾರಿ ಸಿವಿಲ್ ಡ್ರೆಸ್ ನಲ್ಲಿ ಆ ಹೋಟೆಲ್ಗೂ ಕೂಡ ಇಬ್ಬರು ಇನ್ಸ್ಪೆಕ್ಟರ್ಗಳು ಭೇಟಿ ಕೊಟ್ಟಿದ್ದಾರೆ. ನಾರಾಯಣ್ ಸಾವಂತ್ಗೂ ಆ ಹೋಟೆಲ್ ನಲ್ಲಿ ನಡೆಯುತ್ತಿದ್ದ ವಿಚಿತ್ರ ಘಟನೆಗಳ ಬಗ್ಗೆ ವಿವರವನ್ನ ಕಂಡು ಅಚ್ಚರಿಪಟ್ಟಿದ್ದರು. ಒಂದು ದಿನ ಬೇಕು ಅಂತಾನೆ ಇನ್ನೊಬ್ಬ ವ್ಯಕ್ತಿಯನ್ನ ಆ ಹೋಟೆಲ್ಗೆ ಕಳಿಸಿ ಡ್ರಗ್ಸ್ ಬಗ್ಗೆ ವಿಚಾರಿಸಲು ಕೇಳಿದ್ದಾರೆ. ಮೊದಲು ಆ ಮ್ಯಾನೇಜರ್, ಇದು ಮಸಾಲೆ ದೋಸೆ ಮಾರುವಂತಹ ಅಂಗಡಿ, ಇದು ಉಡುಪಿ ಹೋಟೆಲ್, ಇಲ್ಲಿ ಯಾವುದೇ ಡ್ರಗ್ಸ್ ಮಾರಾಟ ಆಗುವುದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾನೆ. ಆಗ ನಾರಾಯಣ್ ಸಾಮಂತ್ ಅವರ ಶಿಷ್ಯ, ಬೇಕು ಅಂತಾನೆ ನಾನು ಬೇಕಾದ್ರೆ 10 ಪಟ್ಟು ದುಡ್ಡು ಕೊಡುತ್ತೇನೆ, ಅರ್ಜೆಂಟ್ ಆಗಿ ನನಗೆ ಡ್ರಗ್ಸ್ ಬೇಕು ಅಂತ ಹೇಳಿದಾಗ ದುಡ್ಡಿನ ಆಸೆಗೆ ಬಿದ್ದ ಆ ಉಡುಪಿ ಹೋಟೆಲ್ ಮ್ಯಾನೇಜರ್ ಆ ಹೋಟೆಲ್ ಹಿಂದ್ಗಡೆ ಇರುವ ರೂಮ್ಗೆ ಕರೆದುಕೊಂಡು ಹೋಗಿ ಅವನಿಗೆ ಡ್ರಗ್ಸ್ ಅನ್ನ ಕೊಟ್ಟಿದ್ದಾನೆ. ಅಷ್ಟೇ ಮರುದಿನವೇ ಆ ಉಡುಪಿ ದೋಸೆ ಹೋಟೆಲ್ ಮೇಲೆ ದಾದರ್ ಪೊಲೀಸರು ದಾಳಿ ಮಾಡಿದ್ದರು. ಆ ಹೋಟೆಲ್ ಮ್ಯಾನೇಜರ್ ಅಲ್ಲಿದ್ದಂತಹ ವೇಟರ್ ಮತ್ತು ಅಡಿಗೆ ಭಟ್ರನ್ನ ಕರೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಒಳಗಡೆ ಏರೋಪ್ಲೇನ್ ಹತ್ತಿಸಿದಾಗ ಎಲ್ಲವನ್ನ ಬಾಯಿ ಬಿಟ್ಟಿದ್ದರು. ನಿಜ ಹೇಳಬೇಕೆಂದ್ರೆ ಹಿಂದೆ ಇದು ನಿಜವಾಗ್ಲೂ ಒಂದು ಉಡುಪಿ ಹೋಟೆಲ್ ಆಗಿತ್ತು. ಆದ್ರೆ ಉಡುಪಿ ಹೋಟೆಲ್ನ ಮಾಲೀಕ ಒಂದು ಗಂಭೀರ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿದ್ದಾಗ ಆ ರೋಗದ ಚಿಕಿತ್ಸೆಗಾಗಿ ದುಡ್ಡು ಇಲ್ಲದ ಕಾರಣ ಆ ಹೋಟೆಲ್ನ ಜೋಸೆಫ್ ಅನ್ನುವ ವ್ಯಕ್ತಿಗೆ ಮಾರಿದ್ದ. ಮುಂದೆ ಆ ಜೋಸೆಫ್ ಈ ಹೋಟೆಲ್ ಹೆಸರನ್ನ ಇಟ್ಟುಕೊಂಡು ಅಲ್ಲಿದ್ದಂತಹ ಎಲ್ಲ ಕೆಲಸಗಾರನ ಕಳಿಸಿ ಅವನಿಗೆ ಬೇಕಾಗಿದ್ದ 2-3 ಕೆಲಸಗಾರನ ಇಟ್ಟುಕೊಂಡು ಡ್ರಗ್ಸ್ ದಂಧೆಯನ್ನ ಆರಂಭ ಮಾಡಿದ್ದ. ನೋಡುವುದಕ್ಕೆ ಹೊರಗಡೆ ಅದು ಉಡುಪಿ ಮಸಾಲೆ ದೋಸೆ ಹೋಟೆಲ್ ತರ ಕಾಣುತ್ತಿತ್ತು, ಆದ್ರೆ ಒಳಗಡೆ ನಡೆಯುತ್ತಿದ್ದು ಡ್ರಗ್ಸ್ ದಂಧೆ ಆಗಿತ್ತು. 1999 ಮಾರ್ಚ್ ತಿಂಗಳಲ್ಲಿ ಜೋಸೆಫ್ ಹಾಗೂ ಅವನ ಸಹಚಕರನ್ನ ದಾದರ್ ಪೊಲೀಸರು ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದರು. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ದೋಸೆ ಹೆಸರನ್ನಿಟ್ಟುಕೊಂಡು ಇವರು ಬೇರೆ ದಂಧೆಯನ್ನ ಮಾಡುತ್ತಿದ್ದರು ಅಂತ. ನಮ್ಮ ಕರ್ನಾಟಕದ ಉಡುಪಿ ಹೆಸರನ್ನು ಕೂಡ ಇವರು ಹಾಳು ಮಾಡಿಬಿಟ್ಟಿದ್ದರು. ಯಾವುದಕ್ಕೂ ಯಾವುದೇ ಹೋಟೆಲ್ಗೆ ಹೋದಾಗ ನಾವು ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಅನ್ನೋದು ಈ ಒಂದು ಘಟನೆಯಿಂದ ತಿಳಿದು ಬರುತ್ತದೆ. ಯಾಕಂದ್ರೆ ಇತ್ತೀಚೆಗೆ ಬೇಕರಿ ಐಟಂಗಳಲ್ಲಿ ನಾವು
ತಿನ್ನುವಂತಹ ತಿಂಡಿಗಳಲ್ಲಿ ಡ್ರಗ್ಸ್ ಕೂಡ ಬೆರೆಸುವುದನ್ನ ನಾವು ಇತ್ತೀಚೆಗೆ ಸುದ್ದಿ ಮಾಧ್ಯಮದಿಂದ ಕೇಳಿಪಟ್ಟಿದ್ದೇವೆ. ಹೀಗಾಗಿ ನೀವು ಕೂಡ ಹುಷಾರಾಗಿರೋದು ತುಂಬಾನೇ ಅವಶ್ಯಕ. ಸ್ನೇಹಿತರೆ, ಈ ತರ ಮಾಹಿತಿ ನಿಮಗೇನಾದ್ರೂ ಸಿಕ್ಕರೆ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಈಟ್ ಸೇಫ್, ಲೀವ್ ಸೇಫ್.